ನಮಸ್ಕಾರ ವೀಕ್ಷಕರೇ, ಯಾರದ್ದೋ ನಿರ್ಧಾರ ಮತ್ಯಾರದ್ದೋ ವಿರೋಧ, ಒಂದಕ್ಕೊಂದು ತಾಳೆಯಾಗದ ಬೆಳವಣಿಗೆಗಳು, ಇದರ ಮಧ್ಯೆ ಕಂಡ ಭಯಾನಕ ಹಿಂಸಾಚಾರಗಳು. ಇದೇ ಈ ಹೊತ್ತಿನ ಕ್ರೈಮ್ ವಿಶೇಷ. ಕ್ರೈಮ್ ಬೇಟ್, ನಾನು ಆದಿತ್ಯ. ಒಂದಷ್ಟು ಸಾಧನೆಯನ್ನ ಮಾಡಿ ಇತಿಹಾಸ ಸೇರಿರುವ ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡೋ ಉದ್ದೇಶ. ಎಲ್ಲರಿಗೂ ಅವರ ಮಹಾನ್ ವ್ಯಕ್ತಿತ್ವವನ್ನ ಪರಿಚಯಿಸುವುದರೊಂದಿಗೆ ಅವರ ಸಾಧನೆಯ ಆ ದಿನಗಳನ್ನ ಮತ್ತೆ ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಾಗಿದೆ. ಹಾಗೆಯೇ ಎಲ್ಲ ಆಚರಣೆಗಳು ಶಾಂತವಾಗಿಯೇ ಇರೋದಿಲ್ಲ. ನವೆಂಬರ್ 10ರ ಜಯಂತಿ ಆಚರಣೆ ಮಾತ್ರ ಎಲ್ಲ ಆಗು ಹೋಗುಗಳಿಗೆ ತದ್ವಿರುದ್ಧವಾಗಿ ಆಚರಣೆಯ ಸಾಧಕಕ್ಕಿಂತ ಜನಸಾಮಾನ್ಯರ ಮೇಲಿನ ಬಾಧಕಗಳಿಗೆ ಸೀಮಿತವಾಗಿರೋದು ಮಾತ್ರ ತೀರಾ ವಿಲಕ್ಷಣ. ಈ ಕುರಿತಾದ ಬೆಚ್ಚಿ ಬೀಳಿಸುವ ಕಂಪ್ಲೀಟ್ ಕಹಾನಿ ಇಲ್ಲಿದೆ. ಪ್ರಿಯ ವೀಕ್ಷಕರೇ, ಪ್ರತಿ ವರ್ಷ ದೀಪಾವಳಿ ಬರುತ್ತೆ ಹೋಗುತ್ತೆ. ಅದೇ ರೀತಿ ಪ್ರತಿದಿನ ಸೂರ್ಯ ಉದಯಿಸ್ತಾನೆ ಮತ್ತೆ ಅಸ್ತಂಗತನಾಗ್ತಾನೆ. ಹಾಗೆಯೇ ನಮ್ಮ ದೇಶಕ್ಕೋಸ್ಕರ ಹೋರಾಡಿದ ಕದನ ಕಲಿಗಳ ಒಂದಷ್ಟು ಸಾಧನೆಯನ್ನ ಮಾಡಿ ಇತಿಹಾಸ ಪುಟ ಸೇರಿರುವ ಮಹಾನ್ ವ್ಯಕ್ತಿಗಳ ಜಯಂತಿಗಳು ಆಚರಣೆಗಳು ಅಷ್ಟೇ ಆಗುತ್ತೆ, ಮುಗಿದು ಹೋಗುತ್ತೆ. ಕೆಲವು ಸಮಸ್ಯೆಗಳು ಅಷ್ಟೇ ಕೇವಲ ಉದ್ಭವವಾಗಿ ಉಲ್ಬಣವಾಗುತ್ತಾ ಹೋಗುತ್ತದೆ ವಿನಃ ಅಂತ್ಯವಾಗುವುದಿಲ್ಲ. ಅದೇ ರೀತಿಯ ಕೆಲವು ಸಮಾಜಘಾತುಕ ಘಟನೆಗಳಿಗೆ ಈ ನವೆಂಬರ್ 10 ಸಾಕ್ಷಿಯಾಗಿದೆ. ಹಲವಾರು ದಿನಗಳಿಂದ ಇಡೀ ಕರ್ನಾಟಕದ ಜನರಿಗೆ ಈ ನವೆಂಬರ್ 10 ಈ ಆಚರಣೆಯ ಗೊಂದಲಗಳನ್ನ, ಆಕ್ರೋಶ, ಪ್ರತಿಭಟನೆ, ಹಿಂಸಾಚಾರಗಳನ್ನ ನೋಡಿ ಸಾಕಾಗಿ ಹೋಗಿದೆ. ಸಾಧಕರ ಕದನ ಕಲಿಗಳ ಸಾಧನೆಯನ್ನ, ಅವರ ಪೌರುಷವನ್ನ ನೆನಪಿಸುವ ಇಂತಹ ಆಚರಣೆಗಳಿಂದ ನಾವು ಕಳೆದುಕೊಳ್ಳುವುದೇನೂ ಇಲ್ಲ. ಇದೆಲ್ಲವೂ ಸರಿ, ಇದರಲ್ಲಿ ತಪ್ಪೇನಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ವಿವಿಧ ಪುರುಷರ ಹೆಸರಿನಲ್ಲಿ ಜಯಂತಿಯನ್ನು ಆಚರಿಸ್ತೇವೆ. ಎಸ್, ಇದು ಸಂಭ್ರಮದ ವಿಚಾರವೇ. ಇದಕ್ಕೆ ಎಲ್ಲಾ ಧರ್ಮದ ಸಹಮತವೂ ಇರುತ್ತದೆ. ಎಲ್ಲಾ ಜಾತಿ ಧರ್ಮದ ಜನರು ಯಾವುದೇ ಭೇದ ಭಾವವಿಲ್ಲದೆ ಆಚರಿಸುತ್ತಾರೆ. ಆದರೆ ಇಂತಹ ಜಯಂತಿಗಳೇ ಬೆಚ್ಚಿ ಬೀಳಿಸುವ ಸಂದೇಶಗಳನ್ನ ರವಾನೆ ಮಾಡಿದ್ರೆ, ಭಯಾನಕತೆಯನ್ನ ಸೃಷ್ಟಿ ಮಾಡಿದ್ರೆ ಎಂದು ಕಾಡುವ ಹಲವಾರು ಪ್ರಶ್ನೆಗಳ ಮಧ್ಯೆ ಕರ್ನಾಟಕದಲ್ಲಿ ನವೆಂಬರ್ 10 ಬಂದ್ರೆ ಸಾಕು, ಅಕ್ಷರಶಃ ರಣರಂಗವೇ ಆಗಿ ಹೋಗುತ್ತದೆ. ಟಿಪ್ಪು ಒಬ್ಬ ಮತಾಂಧ, ಅವನು ಕನ್ನಡ ವಿರೋಧಿ, ಹಿಂದೂ ವಿರೋಧಿ, ದೇಶದ್ರೋಹಿ. ಸಾವಿರಾರು ಹಿಂದೂಗಳನ್ನು ಹತ್ಯೆ ಮಾಡಿದ್ದಾನೆ. ಮಂಗಳೂರಿನಲ್ಲಿ ನೋಡಿಕೊಂಡ್ರೆ ಸಾವಿರಾರು ಕ್ರೈಸ್ತರನ್ನು ಹತ್ಯೆ ಮಾಡಿದಂಥ ಒಬ್ಬ ಮತಾಂಧ ರಾಜವ. ಹಾಗಾಗಿ ನಾವು ಟಿಪ್ಪುವಿನ ಜಯಂತಿಯನ್ನು ಆಚರಣೆ ಮಾಡಬಾರ್ದಂತೇಳಿ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ಮನವಿನೂ ಮಾಡಿದ್ದೀವಿ, ಆಗ್ರಹವನ್ನು ಮಾಡಿದ್ದೀವಿ. ಆದರೆ ಸರ್ಕಾರ ಒಂದು ಮುಸಲ್ಮಾನರ ಓಟಿಗೋಸ್ಕರ, ರಾಜ್ಯಕ್ಕೆಗೋಸ್ಕರ ಇವತ್ತು ಟಿಪ್ಪುವಿನ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದೆ. ಈ ಟಿಪ್ಪುವಿನ ಜಯಂತಿಯ ಆಚರಣೆಯಿಂದಾಗಿ ಸಾವಿರಾರು ಗಲಭೆಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಆದದ್ದು ಎಲ್ಲರಿಗೂ ಗೊತ್ತಿದೆ. ಮಡಿಕೇರಿಯಲ್ಲಿ ಕುಟ್ಟಪ್ಪನವರನ್ನು ಜಿಹಾದಿಗಳು ಹತ್ಯೆ ಮಾಡಿದ್ದು. ಎಲ್ಲ ಜಯಂತಿಗಳಿಗಿಂತ ಟಿಪ್ಪು ಜಯಂತಿ ಮಾತ್ರ ತುಂಬಾನೇ ವಿಭಿನ್ನವಾಗಿ ಮತ್ತು ತೀರಾ ಅತಿರೇಕದ ವಿಲಕ್ಷಣ ಭಾವನೆಯನ್ನ ಜನರ ತಲೆಯಲ್ಲಿ ತುರುಕಿಸುವುದನ್ನು ನೋಡಿದ್ರೆ ನಿಜಕ್ಕೂ ಭಯವಾಗುತ್ತೆ. ಹೌದು ಕಣ್ರಿ, ನವೆಂಬರ್ 10ರ ದಿನ ಇಡೀ ಕರ್ನಾಟಕವೇ ಪ್ರಕ್ಷುಬ್ಧವಾಗುತ್ತಾ ಹೋಗುತ್ತದೆ. ಟಿಪ್ಪು ಜಯಂತಿಗೆ ಒಮ್ಮತವಿಲ್ಲದಿದ್ರು, ಪ್ರಳಯವಾದ್ರೂ ಟಿಪ್ಪು ಜಯಂತಿ ಆಚರಿಸಬೇಕೆಂದು ಫರ್ಮಾನು ಹೊರಡಿಸಿ ಗಣಿತವೆತ್ತ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಟಿಪ್ಪು ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದೆ.
ಆದರೆ ಕೇವಲ ಒಂದು ಧರ್ಮದ ಹಾಗೂ ಒಂದು ಸಮಾಜದ ಜನರ ಓಲೈಕೆಗಾಗಿ ಟಿಪ್ಪು ಜಯಂತಿ ಮಾಡುವ ಕಠೋರ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಎನ್ನುವ ಸ್ಪಷ್ಟ ಸಂದೇಶ ಜನರ ಮನಸ್ಸಿಗೆ ರವಾನೆಯಾಗಿ ಸರ್ಕಾರದ ವಿರುದ್ಧವೇ ಭಯಾನಕತೆ ಸೃಷ್ಟಿಯಾಗುತ್ತಾ ಹೋಗುತ್ತದೆ. ಸತ್ತಿದ್ದಾರೆ ಅಂತೇಳಿ ಒಬ್ಬರು ಪುಟ್ಟಪ್ಪ ಅನ್ನೋರು ಸತ್ತಿದ್ದಾರೆ. ಅವರು ಬಿದ್ದು ಸತ್ತಿರೋದು, ಓಡುವಾಗ ಬಿದ್ದು ಸತ್ತಿರೋದು. ಈ ಟಿಪ್ಪು ಜಯಂತಿ ಆಚರಣೆಯಿಂದ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಆತಂಕದ ಸ್ಥಿತಿ ನಿರ್ಮಾಣವಾಗುತ್ತದೆ. ಅದೇ ರೀತಿ ಈ ಬಾರಿಯೂ ಅಂತಹ ಕೆಟ್ಟ ಸ್ಥಿತಿ ನಿರ್ಮಾಣವಾಗಿ ಪ್ರತಿಭಟನೆ, ಗಲಭೆಗಳು, ಕುಂಭ ಹೊಡೆದಾಟಗಳು ನಡೆದು ಸಂಚಲನವನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಕರಾವಳಿ ತೀರದಿಂದ ಸ್ವಲ್ಪ ಎತ್ತರದಲ್ಲಿರುವ ಮಡಿಕೇರಿ ಟಿಪ್ಪು ಜಯಂತಿಯ ನಡುವೆ ಕಂಗಾಲಾಗಿ ಹೋಗಿದೆ. ಪ್ರಕೃತಿಯ ಮುನಿಸಿಗೆ ಸಿಲುಕಿ ತತ್ತರಿಸಿ ಹೋಗಿರುವ ಮಡಿಕೇರಿಯನ್ನ ಮತ್ತೆ ಕಟ್ಟಬೇಕೆಂಬ ಆಲೋಚನೆ ಮಾಡದೆ ಆಶ್ರಯವನ್ನ ಕಳೆದುಕೊಂಡಿರುವ ಅದೆಷ್ಟೋ ಜನರ ಬದುಕಿಗೆ ಆಸರೆಯನ್ನು ನೀಡದ ಕರ್ನಾಟಕ ಸರ್ಕಾರ ಟಿಪ್ಪು ಜಯಂತಿಯನ್ನು ಮಾತ್ರ ಆಚರಿಸಿ ಸಂಭ್ರಮಿಸ ಹೊರಟಿರೋದು ಹಾಸ್ಯಾಸ್ಪದವೇ ಸರಿ. ದೇಶದಲ್ಲಿ ಎಂದೂ ವಿರೋಧವಾಗಿ ಮಾತಾಡಿಲ್ಲ. ನಾನು ಹಿಂದೆನೂ ಚುನಾವಣೆಗಿಂತ ಮುಂಚೆನೂ ಕಳೆದ ಬಾರಿ ಸರ್ಕಾರದಲ್ಲಿ ತೀರ್ಮಾನ ಮಾಡಿದಾಗಲೂ BJPಯವರಿಗೆ ನಾನು ಸರಿಯೇ ಕೊಟ್ಟಂಥದ್ದು, ಯಾರ್ಯಾರಿಗೆ ಯಾವ್ಯಾವ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಅದು ಅವರವರಿಗೆ ಸೇರಿರ್ತಕ್ಕಂಥದ್ದು. ನೀವ್ಯಾತಕ್ಕೆ ವಿರೋಧ ಮಾಡ್ತೀರಿ? ಕಳೆದ 3 ವರ್ಷದಿಂದ ಟಿಪ್ಪು ಜಯಂತಿ ಆಚರಣೆ ವಿರುದ್ಧವಾಗಿ ನಡೆದ ಪ್ರತಿಭಟನೆಗಳು ಅದೆಷ್ಟು, ನಡೆದ ದೊಂಬಿ ಗಲಾಟೆಗಳು ಅದೆಷ್ಟು. ಈ ಗಲಭೆಯಲ್ಲಿ ಅಮಾಯಕನೊಬ್ಬನ ಅಮೂಲ್ಯ ಜೀವ ಕಳೆದುಕೊಂಡಿದ್ದನ್ನು ನೋಡಿದಾಗ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದ್ದಂತೂ ಸುಳ್ಳಲ್ಲ. ಟಿಪ್ಪು ಜಯಂತಿ ಆಚರಣೆಯಿಂದ ಮಡಿಕೇರಿ ಸಮಸ್ಯೆಗಳ ಗೂಡಾಗಿ, ಪ್ರತಿಭಟನೆಗಳ ತಾಣವಾಗಿ, ಅಮಾನವೀಯ ನೆಲೆಯಲ್ಲಿಯೂ ಕೂಡ ಭಯಾನಕ ಕೇಂದ್ರವಾಗಿ ಮಾರ್ಪಾಟಾಗಿತ್ತು. ಒಂದು ಜೀವ ಕಳೆದುಕೊಂಡರೂ ಕ್ಯಾರೆ ಎನ್ನದ ಸರ್ಕಾರ ಮತ್ತು ಮಾನವೀಯ ಭಾವನೆಯಿಂದಲೂ ಸ್ಪಂದಿಸದ ಜನಪ್ರತಿನಿಧಿಗಳು. ನಿಜ ಹೇಳಬೇಕು ಅಂದ್ರೆ ರಾಜಕೀಯದವರಿಗೆ ಬೇಕಾಗಿರುವುದು ಅದೇ. ಅಮಾಯಕರ ಸಾವು ನೋವುಗಳಾದಾಗ ಅವರ ಜೊತೆ ನಾವಿದ್ದೀವಿ ಎನ್ನುವ ಮುಖಾಂತರ ಅಲ್ಲೂ ಕೂಡ ರಾಜಕೀಯ ಮಾಡುವ ಅತ್ಯಂತ ಲಜ್ಜೆಗೆಟ್ಟ ನಾಯಕರು ನಮ್ಮೊಂದಿಗಿದ್ದಾರೆ. ಸರ್ಕಾರ ಜಯಂತಿ ಮಾಡುವಾಗ ಬಂದ್ ಮಾಡೋದು, ಪ್ರತಿಭಟನೆಗಳನ್ನು ಮಾಡೋದು, ಜನಗಳು ಬರೋದನ್ನು ಅಡ್ಡಿಪಡಿಸ್ತಕ್ಕಂಥದ್ದು ಇವೆಲ್ಲ ಮಾಡಿದ್ದಾರೆ. ಕಾನೂನನ್ನು ಉಲ್ಲಂಘನೆ ಮಾಡಿದವರು ಯಾರು? ಅಶಾಂತಿಯನ್ನು ನಿರ್ಮಾಣ ಮಾಡಿದವರು ಯಾರು? ಇವೆಲ್ಲ ಕೋಮು ಕಮ್ಯುನಲ್ ಹಾರ್ಮೋನಿಯನ್ನ ಹಾಳು ಮಾಡತಕ್ಕಂಥ ಪ್ರಯತ್ನಗಳು. ನಮ್ಮ ರಾಜ್ಯದಲ್ಲಿ ಮತ್ತೆ ಪೋಷಣೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಅದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಅದನ್ನು ಕುಮಾರಸ್ವಾಮಿ ಅವರು ಮುಂದುವರಿಸುವುದರ ಮುಖಾಂತರ ತಾನು ಸಿದ್ದರಾಮಯ್ಯನಿಗೆ ಏನು ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ತೋರಿಸಿಕೊಟ್ಟರು. ಇದರ ಮಧ್ಯೆ ಸಂತೋಷ್ ಎನ್ನುವ ಪತ್ರಕರ್ತ ಟಿಪ್ಪು ಜಯಂತಿಯ ಬಗ್ಗೆ ತನ್ನ ಫೇಸ್ಬುಕ್ ಪೇಜ್ ನಲ್ಲಿ ಬರೆದ ಎನ್ನುವ ಒಂದೇ ಒಂದು ಕಾರಣಕ್ಕೆ ಆತನ ಮೇಲೆ FIR ದಾಖಲಿಸಲಾಯಿತು. ಹಾಗೆ ಹೇಳ್ತಾ ಹೋದ್ರೆ ಕೋಮುವಾದಿಗಳು, ಮತಾಂಧರು ಎಷ್ಟು ಜನ ಭಗವಾನ್ ಶ್ರೀರಾಮನ, ಆಂಜನೇಯನ, ಈಶ್ವರನ ಚಿತ್ರಗಳಿಗೆ ಅಸಹ್ಯವಾಗಿ ಕಮೆಂಟ್ ಹೊಡೆದಿಲ್ಲ. ಮೊನ್ನೆ ಕೇಂದ್ರ ಸಚಿವರಾಗಿದ್ದ ದಿವಂಗತ ಅನಂತ್ ಕುಮಾರ್ ಅವರ ನಿಧನದ ದಿನ ಅವರ ಫೋಟೋಕ್ಕೆ ನಾನಾ ರೀತಿಯಾಗಿ ಕೆಟ್ಟದಾಗಿ ಬರೆದಿದ್ರು. ಸಂತೋಷ್ ತಮ್ಮಯ್ಯರನ್ನ ಬಂಧಿಸುವಲ್ಲಿನ ಉತ್ಸಾಹ ಈ ಮುಸ್ಲಿಂ ಪೇಜ್ ನ ಅಡ್ಮಿನ್ ಅನ್ನ ಬಂಧಿಸುವಲ್ಲಿ ಏಕಿಲ್ಲ. ರಾಜಕಾರಣಿಗಳು ಆಡ್ತಾ ಇರುವುದು ಇದೇ ಕಾರಣಕ್ಕೆ. ಎಲ್ಲಾ ವಿಷಯಗಳಲ್ಲೂ ಅವರು ಹುಡುಕುವುದು ಒಂದನ್ನೇ, ವೋಟ್ ಎಂಬ 2 ಅಕ್ಷರ ಅಷ್ಟೇ ಹೊರತು ಜನರ ಭಾವನೆಗಳನ್ನಲ್ಲ ಮತ್ತು ಜನರ ಅಭಿವೃದ್ಧಿಯನ್ನಲ್ಲ. ಟಿಪ್ಪುವಿನ ಹೆಸರಲ್ಲಿ ಬೇಳೆಯನ್ನ ಬೇಯಿಸಿಕೊಂಡವರೆಷ್ಟೋ, ಜನ ರಾಜಕೀಯ ತಂತ್ರಕ್ಕಾಗಿ ಉಪಯೋಗಿಸಿಕೊಂಡವರೆಷ್ಟೋ. ಇದೆಲ್ಲ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ರಕ್ತದ ಕಲೆಗಳನ್ನ ತೋರಿಸುವ ಕ್ರೈಮ್ ಬೀಟ್ ನಲ್ಲಿ ಚಿಕ್ಕದೊಂದು ವಿರಾಮ. ಬ್ರೇಕ್ನ ನಂತರ ಕರಾಳ ಲೋಕದ ವಿಚಿತ್ರ ಅನುಭವವನ್ನ ನೀಡುವ ಕ್ರೈಮ್ ಬೀಟ್ಗೆ ಸ್ವಾಗತ.
ಟಿಪ್ಪು ಆಚರಣೆಗಳಿಗೆ ವಿರೋಧಗಳೆಷ್ಟೋ, ಅದನ್ನ ಸಮರ್ಥಿಸುವವರೆಷ್ಟೋ, ತಮ್ಮದೇ ಸರಿ ಎಂದು ಬಿಂಬಿಸುವ ಕೆಟ್ಟ ಚಟದ ಮಧ್ಯೆ ನಡೆದ ಹುಂಬ ಹೊಡೆದಾಟಗಳು ಎಷ್ಟೋ, ಇದಕ್ಕೆ ಬಲಿಯಾದ ಅಮಾಯಕರುಗಳು ಎಷ್ಟೋ, ಇದನ್ನೇ ರಾಜಕೀಯ ದಾಳವಾಗಿ ಉಪಯೋಗಿಸುವ ಅಮಾನವೀಯ ರಾಜಕಾರಣಿಗಳು, ಇದೆಲ್ಲದರ ಮಧ್ಯೆ ಕರ್ನಾಟಕವನ್ನೇ ಹೊತ್ತಿ ಉರಿಯುವಂತೆ ಮಾಡುವ ಮಾತುಗಾರಿಕೆಗಳು. ಇದನ್ನೆಲ್ಲ ತೋರಿಸ್ತೀನಿ ಈ ವರದಿಯಲ್ಲಿ. ಇಂಥ ರಾಜಕೀಯ ಗಿಮಿಕೆಗಳಿಗೆ ಕರ್ನಾಟಕವೇನೋ ಕಡಿಮೆ ಇಲ್ಲ. ಇರುವ ರಾಜಕಾರಣಿಗಳೆಲ್ಲ ಘಟಾನುಘಟಿ ರಾಜಕೀಯ ಮುತ್ಸದ್ದಿಗಳೇ. ರಾಜಕೀಯ ತಂತ್ರಗಾರಿಕೆ ರೂಪಿಸಿ ಶ್ರೀ ಸಾಮಾನ್ಯನ ನಿದ್ದೆ ಹಾಳು ಮಾಡಿ ಆತನ ನೆಮ್ಮದಿಯನ್ನು ಕೆಡಿಸಿ ಸಮಾಜವನ್ನ ದುಸ್ಥಿರಗೊಳಿಸುವಲ್ಲಿ, ನಿಸ್ಸೀಮತೆಯನ್ನು ತೋರಿಸುವಲ್ಲಿ ನಮ್ಮ ಘನತೆವೆತ್ತ ರಾಜಕಾರಣಿಗಳ ದಂಡೆ ಬಂದು ಸಾಲಾಗಿ ನಿಲ್ಲುತ್ತೆ. ಅದೇ ರೀತಿ ಟಿಪ್ಪು ಜಯಂತಿಯನ್ನು ನೆಪ ಮಾಡಿ ಅದರಲ್ಲೂ ರಾಜಕೀಯ ಮಾಡಿ ಜನರ ಮುಗ್ಧ ಭಾವನೆಗಳ ಜೊತೆ ಧರ್ಮದ ತಳುಕನ್ನು ಹಾಕಿ ರಾಜಕೀಯ ದಾಳವನ್ನು ಉಳಿಸಿ ಕೆಟ್ಟ ಮಾತುಗಳಿಗೆ ರೊಚ್ಚಿಗೆ ಬೀಸುವ ಮೂಲಕ ವಾಗ್ವಾದಗಳಿಗೆ ತಮ್ಮ ಎಲುಬಿಲ್ಲದ ನಾಲಿಗೆಯನ್ನು ಹೊರಬಿಡುವಲ್ಲಿ ನಮ್ಮ ಜನಪ್ರಿಯ ಜನಪ್ರತಿನಿಧಿಗಳು ಯಶಸ್ವಿಯಾಗಿದ್ದು ಮತ್ತು ಅವರ ಮಾತುಗಳನ್ನು ಸಮರ್ಥಿಸಿ ಅವರ ದೇವರ ನಾಮವೆಂಬಂತೆ ಕೊಂಡಾಡಿದ ಅವರ ಪ್ರೀತಿಯ ಕಾರ್ಯಕರ್ತರು ಯಾರು ಅಮಾಯಕರಿಗೆ ಆದ ಕಷ್ಟವನ್ನು ಸರಿ ಮಾಡೋದಿಕ್ಕೆ ಬರೋದಿಲ್ಲ. ಹೌದು ವೀಕ್ಷಕರೇ, ಟಿಪ್ಪು ಜಯಂತಿ ಹಿಂದಿನ ದಿನವೇ 144ರ ನಿಷೇಧಾಜ್ಞೆಯ ಸೆಕ್ಷನ್ ಅನ್ನ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಜಾರಿಗೊಳಿಸಿತ್ತು. ಇನ್ನು ಈ ನಿಷೇಧಾಜ್ಞೆಯ ನಡುವೆಯೂ ನವೆಂಬರ್ 10 ಟಿಪ್ಪು ಜಯಂತಿಯಂದು ರಾಜ್ಯದಲ್ಲಿ ತೀವ್ರ ಸ್ವರೂಪದ ಹೋರಾಟ ನಡೆದಿದೆ. ಕೊಡಗು ಜಿಲ್ಲೆ ಬಂದ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುತ್ತಿಗೆ, ಹಿಂಸಾಚಾರ, ಹೀಗೆ ರಾಜ್ಯದಲ್ಲಿ ಸುದ್ದಿಗಳು ಟಿಪ್ಪು ಜಯಂತಿ ವಿರುದ್ಧ ಬರುತ್ತಲೇ ಇತ್ತು. ಎಲ್ಲಿ ನೋಡಿದ್ರು ಹೊಡೆದಾಟಗಳು, ಆಕ್ರೋಶದ ಧ್ವನಿಗಳು. ಇದನ್ಮಧ್ಯೆ ಕೇಳಿದ್ದು ಮಾತ್ರ ಅಮಾಯಕರ ಆಕ್ರಂದನಗಳು. ಈ ಟಿಪ್ಪು ಜಯಂತಿಯಿಂದ ಮಡಿಕೇರಿಯಲ್ಲಿ ಕುಟ್ಟಪ್ಪ ಎಂಬುವರ ಜೀವ ಈಗಾಗಲೇ ಕಳೆದುಕೊಂಡಿದ್ದೇವೆ. ಜೀವ ಕಳೆದುಕೊಂಡ ಕುಟ್ಟಪ್ಪನ ಆತ್ಮಕ್ಕೆ ಶಾಂತಿ ಸಿಗುವಂತ ಒಂದೇ ಒಂದು ಪ್ರತಿಕ್ರಿಯೆಯು ಬರದೇ ಇರುವುದು ಮಾತ್ರ ದುರಂತ. ಕುಟ್ಟಪ್ಪನವರು ಸತ್ತಿದ್ದಾರೆ. ಅವರು ಬಿದ್ದು ಸತ್ತಿರೋದು, ಓಡುವಾಗ ಬಿದ್ದು ಸತ್ತಿರೋದು. ಇನ್ನು ಟಿಪ್ಪು ಜಯಂತಿ ಆಚರಣೆಗಳು ನಡೆಯುವ ಸ್ಥಳದಲ್ಲಿ ಪ್ರತಿಭಟನೆ, ಗಲಾಟೆ, ಲಾಠಿ ಚಾರ್ಜ್ ಇದೆಲ್ಲವೂ ನಡೆದಿದ್ದು ಮಾತ್ರ ಅಕ್ಷರಶಃ ದುರಂತ ಮತ್ತು ವಿಲಕ್ಷಣ. ಆದರೆ ಸರ್ಕಾರ ಮಾತ್ರ ಇವೆಲ್ಲದಕ್ಕೂ ಡೋಂಟ್ ಕೇರ್. ಅವರಿಗೆ ಬೇಕಾಗಿರುವುದು ಕೇವಲ ರಾಜಕೀಯ ಲಾಭಗಳೇ ವಿನಃ ಜನರ ನೆಮ್ಮದಿ ಅಲ್ಲವಲ್ಲ. ಖಂಡಿತವಾಗಿ ನಮಗೆ ಒಳ ಹೋಗುವಂತ ಒಂದು ಕಾರ್ಯಕ್ರಮ ಇತ್ತು. ಇದನ್ನ ಪೊಲೀಸ್ ವಿಫಲಗೊಳಿಸಿದ್ದಾರೆ. ನಾವು ಇಡೀ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆಯು ಈ ಟಿಪ್ಪು ಜಯಂತಿ ಆಚರಿಸೋಣ ನಾವು ಖಂಡಿಸ್ತಾ ಇದ್ದೇವೆ. ಅಷ್ಟಕ್ಕೂ ಈ ಟಿಪ್ಪು ದೇಶಕ್ಕಾಗಿ ಹೋರಾಟ ಮಾಡಿದ್ದಾನ ಅಥವಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಕ್ಕೆ ಹೋರಾಟ ಮಾಡಿದ್ದಾನ ಎಂಬುದು ಇತಿಹಾಸವೇ ಹೇಳಬೇಕಾಗಿದೆ. ಇತಿಹಾಸದ ಪುಟಗಳನ್ನು ಕೆದಕುತ್ತಾ ಹೋದ್ರೆ ಟಿಪ್ಪುವಿನ ಬಗೆಗಿನ ಅದೆಷ್ಟು ಆಘಾತಕಾರಿ ವಿಷಯಗಳು ಬಯಲಾಗ್ತವೆ. ಆತ ಒಬ್ಬ ಧೀಮಂತ ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ, ಮೈಸೂರಿನ ಹುಲಿ, ಶೃಂಗೇರಿ ಉಳಿಯೋದಕ್ಕೆ ಆತನೇ ಕಾರಣ. ನೌಕಾದಳವನ್ನ ಕರ್ನಾಟಕಕ್ಕೆ ಮೊದಲು ಪರಿಚಯಿಸಿದ್ದವನು. ಅವನೇ. ಇಂತಹ ಪಾಸಿಟಿವ್ ಸನ್ನಿವೇಶಗಳು ಒಂದು ಕಡೆ ಆದ್ರೆ ಅದೇ ಟಿಪ್ಪು ಒಬ್ಬ ಮತಾಂಧ, ಹಿಂದೂ ವಿರೋಧಿ, ಹಿಂದೂ ಹೆಣ್ಣು ಬಾಕ, ಕೊಡವರನ್ನ ಸಾಯಿಸಿದ ಮತ್ತು ಮತಾಂತರ ಮಾಡಲು ಯತ್ನಿಸಿದ ಕಟುಕ ಎನ್ನುವ ಅಕ್ಷರಗಳು ಅದೇ ಇತಿಹಾಸದ ಪುಟಗಳಲ್ಲಿ ಬಂದು ಬಿದ್ದಿವೆ. ಪ್ರವಾಸಿಗಾರರು ಭೇಟಿ ನೀಡಿದಾಗ ತಾವು ಕಂಡ ಸತ್ಯಾಸತ್ಯತೆಯನ್ನ ವಿಸಿಟಿಂಗ್ ಕಾಲಂ ಮಾಡಿ ಕೆತ್ತಿಟ್ಟು ಹೋಗಿದ್ದಾರೆ. ಇದನ್ನೇ ರಾಜಕಾರಣಿಗಳು ರಾಜಕೀಯ ದಾಳವಾಗಿ ಬಳಸಿ ಪಗಡೆಯಾಡಿದ್ದಾರೆ ಅಷ್ಟೇ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಧರ್ಮದ ಹೆಸರಿನಲ್ಲಿ ತುಂಬಾನೇ ಕೋಮು ಗಲಭೆಗಳಾಗಿವೆ. ಹಿಂಸೆಗಳು, ಕೊಲೆಗಳು, ಹಾಫ್ ಮರ್ಡರ್ಗಳು ನಡೆದಿದೆ. ಸರ್ಕಾರ ಟಿಪ್ಪು ಹೆಸರಿನಲ್ಲಿ ಜಿಲ್ಲೆಯಲ್ಲಿ ಗಲಭೆಗೆ ಆಸ್ಪದ ಮಾಡಿಕೊಡಬಾರದು ಎನ್ನುವುದು ಪರ ವಿರೋಧಗಳ ವಾದವಾಗಿತ್ತು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಟಿಪ್ಪು ಜಯಂತಿಯನ್ನು ಆಚರಿಸ್ತಾ ಇದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವಿರೋಧಿಸ್ತದೆ, ಖಂಡಿಸ್ತದೆ. ನಾವು ವಿರೋಧ ಯಾಕೆ ಮಾಡ್ತೇವೆ ಅಂದರೆ, ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿದರೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಕ್ರೈಸ್ತ ಸಮುದಾಯದ ಮೇಲೆ ಕೂಡ ದೌರ್ಜನ್ಯವನ್ನು ನಡೆಸಿದ್ದಾನೆ. ಒಂದೇ ದಿನದಲ್ಲಿ ಕರ್ನಾಟಕ ಮತ್ತು ಕೇರಳದ ಪ್ರದೇಶದಲ್ಲಿ 50,000 ಹಿಂದೂಗಳನ್ನು ಮತಾಂತರ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಏನು ಮಾಡಿದ್ದಾನೆ ಎನ್ನುವಂಥ ವಿಷಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೈಸ್ತ ಜನಾಂಗದಲ್ಲಿ ಕೇಳಿದರೆ ನಿಮಗೆ ವಿಚಾರ ತಿಳಿಯಬಹುದು. ಅದಕ್ಕಾಗಿ ನಾವು
ಕೇವಲ ಒಂದು ಹಿಂದೂಗಳಿಗೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯವನ್ನು ಮಾಡಿದ್ದಾನೆ. ಸಾವಿರಾರು ದೇವಸ್ಥಾನವನ್ನು ಧ್ವಂಸ ಮಾಡಿದಂಥ ಈ ಮತಾಂಧನ ಜನ್ಮ ದಿನಾಚರಣೆಯನ್ನು ನಾವು ವಿರೋಧಿಸ್ತೇವೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮಡಿಕೇರಿಯ ಜಿಲ್ಲಾ ಕಾರ್ಯದರ್ಶಿಯಾದಂಥ ಕುಟ್ಟಪ್ಪನವರು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದಾಗ ಜೀವವನ್ನು ಕಳೆಕೊಂಡಿದ್ದಾರೆ. ಆ ನೋವು ಇವತ್ತು ಕೂಡ ನಮ್ಮ ಜಿಲ್ಲೆಯ ಎಲ್ಲ ಹಿಂದೂ ಸಮಾಜದಲ್ಲಿದೆ. ಅಲ್ಲಿ ಈಗಾಗಲೇ ಗಲಭೆಗಳಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸೂಕ್ಷ್ಮ ಪ್ರದೇಶ, ಅದು ಇಲ್ಲಿ ಕೂಡ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾವು ಮನವಿಯನ್ನು ಮಾಡುವುದು ಸರ್ಕಾರದಲ್ಲಿ, ವಿಶೇಷವಾಗಿ ರಾಜ್ಯಪಾಲರಲ್ಲಿ ಕೂಡ ಇದನ್ನು ನಿಲ್ಲಿಸಬೇಕು ಮತ್ತು ಇದನ್ನು ಮುಂದಿನ ವರ್ಷದಲ್ಲಿ ಮಾಡಬಾರದು. ಇದನ್ನು ನಾವು ಯಾವಾಗ ಮಾಡಿದರೂ ಕೂಡ ಇದನ್ನು ವಿರೋಧ ಮಾಡ್ತಾ ಇರ್ತೇವೆ. ನೋಡಿ, ಸರ್ಕಾರ ಇವತ್ತು ಆಲೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರು, ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳ್ಕೊಂಡ್ರು. ಅದೇ ರೀತಿಯಾಗಿ ವಿಜಯ ಮಲ್ಯರವರು ಟಿಪ್ಪುವಿನ ಖಡ್ಗವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು, ಅವರು ನಾಶವಾಗಿ ಹೋದರು. ಅದೇ ರೀತಿಯಾಗಿ TV ಧಾರಾವಾಹಿಯನ್ನು ಮಾಡಿದಂಥ ಸಂಜಯ್ ಖಾನ್ ಇವತ್ತು ಹುಡುಕಿದ್ರೂ ಸಿಗುವುದಿಲ್ಲ, ಇಂಥ ಸ್ಥಿತಿ ಬಂದೊದಗಿದೆ. ಆದ್ದರಿಂದ ದಯವಿಟ್ಟು ಮನವಿ ಮಾಡೋದು, ಯಾವುದೇ ರಾಜಕಾರಣಿ ಆಗಲಿ ಸರ್ಕಾರ ಆಗಲಿ ಇದನ್ನು ಮಾಡಿದರೆ ಇವರಿಗೂ ಇದೇ ಗತಿ ಬರ್ಬೋದು. ಮತ್ತು ನಾವು ಇದನ್ನು ಯಾವಾಗ ಮಾಡಿದರೂ ಕೂಡ ಖಂಡಿತವಾಗಿ ವಿರೋಧವನ್ನು, ಕಾನೂನಾತ್ಮಕವಾದ ಹೋರಾಟ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ನಾವು ಮಾಡಿ ಎತ್ತಿರ್ತೇವೆ. ಇನ್ನು ರಾಜಕಾರಣಿಗಳ ಜೊತೆ ಪೊಲೀಸರು, ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಪಾಪ ಪೊಲೀಸರಿಗೆ ಏನು ಮಾಡಕ್ಕಾಗಲ್ಲ. ಸಂಬಳ ಕೊಡೋದು ಸರ್ಕಾರ ತಾನೇ. ಹಾಗಾಗಿ ಪೊಲೀಸರು ಸರ್ಕಾರದ ಪರವಾಗಿ ಇರಬೇಕಾದದ್ದು ಅನಿವಾರ್ಯ ಮತ್ತು ಅವಶ್ಯಕ. ಈಗಾಗಲೇ ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿಗೆ ತುಂಬಾನೇ ವಿರೋಧವಿತ್ತು. ಅನಾವೃಷ್ಟಿಯಿಂದ ಮಡಿಕೇರಿಗೆ ಈ ಟಿಪ್ಪು ಜಯಂತಿ ಹೆಸರಿನಲ್ಲಿ ದೇಣಿಗೆಯನ್ನ ಸಂಗ್ರಹಿಸಿ ಅಲ್ಲಿನ ಅಭಿವೃದ್ಧಿಗೆ ಸ್ಪಂದಿಸಿದ್ದರೆ ಎಲ್ಲೋ ಒಂದು ಕಡೆ ಜಯಂತಿಗೆ ಒಂದು ಅರ್ಥ ಸಿಕ್ತಿತ್ತೇನೋ. ಆದರೆ ನಡೆದದ್ದೇನು? ಗಲಭೆಗಳು, ಹಿಂಸಾಚಾರಗಳು ಮತ್ತು ಪ್ರತಿಭಟನೆಗಳು. ಇದೆಲ್ಲ ಕರ್ನಾಟಕಕ್ಕೆ ಬೇಕಿತ್ತ? ಅವ್ಯವಸ್ಥೆಯ ತಾಣವಾಗುವ ಸನ್ನಿವೇಶ ನಿರ್ಮಾಣವಾಗುವ ಅನಿವಾರ್ಯತೆ ಆದ್ರೂ ಏನಿತ್ತು? ಇದರ ಮಧ್ಯೆ ಟಿಪ್ಪು ಜಯಂತಿ ಮಾಡೋದು ಸರ್ಕಾರದ ಕೆಲ ಸಚಿವರಿಗೆ, ಅಧಿಕಾರಿಗಳಿಗೆ, ಏಕೆ ರಾಜ್ಯದ ಮುಖ್ಯಮಂತ್ರಿಯೂ ಇಷ್ಟವಿಲ್ಲವೆಂದು ಕಾಣಿಸುತ್ತೆ. ಈ ಬಾರಿ ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಅಲಂಕರಿಸಬೇಕಾದವರು ಯಾವುದೋ ನೆಪ ಹೇಳಿ ಕಾಣಿಸಿರಲಿಲ್ಲ. ಮರ್ಯಾದೆಗಾದರೂ ಬಂದು ಹೋಗಬಹುದಿತ್ತು, ಅದನ್ನು ಕೂಡ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಮಾಡಲಿಲ್ಲ. ಹೀಗಾಗಿ ಟಿಪ್ಪು ಜಯಂತಿ ಮುಂದಿನ ದಿನಗಳಲ್ಲಿ ಬೇಕಾ ಬೇಡವಾ ಎನ್ನುವುದು ದೊಡ್ಡ ಪ್ರಶ್ನೆಯಾಗಿಯೇ ಕಾಡ್ತಾ ಇದೆ. ಟಿಪ್ಪುವಿನ ಹೆಸರಿನಲ್ಲಿ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ. ಈ ದೇಶದ ಬಹಳ ದೊಡ್ಡದಾಗಿರ್ತಕ್ಕಂಥ ಉದ್ಯಮಿ ನಮ್ಮ ಜಿಲ್ಲೆಯವರು ವಿಜಯ್ ಮಲ್ಯ ಇದ್ರು. ಅವ್ರು ಹೋಗಿ ಟಿಪ್ಪುವಿನ ಖಡ್ಗ ಅಂತಂದರು. ಪಾಪ ಭಾರತವನ್ನೇ ಬಿಟ್ಟು ವಿದೇಶದಲ್ಲಿ ಕದ್ದು ಬದುಕುವಂಥ ಪರಿಸ್ಥಿತಿಗೆ ಬಂದರು. ಈ ದೇಶದಲ್ಲಿ ಮೊದಲ ಬಾರಿಗೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ಸಿದ್ದರಾಮಯ್ಯ. ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದು ಕಾಡಿಗೂ ಅಲ್ಲ ನಾಡಿಗೂ ಅಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿದ್ದಾರೆ. ಇದನ್ನು ಮುಂದುವರಿಸಿದ ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಏನಾದೀತು ಅಂತ ನಾನು ಕುಮಾರಸ್ವಾಮಿ ಅವರ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಹಾಗಾಗಿ ನಿಮ್ಮ ಗತಿಯು ಮುಂದಿನ ವರ್ಷ ಕಾಡಿಗೆ ಹೋಗುವಂಥದ್ದು. ಇದೆಲ್ಲ ಗೊಂದಲಗಳ ಮಧ್ಯೆ ತಮ್ಮ ಸೀಟು ಭದ್ರ ಮಾಡಿಕೊಳ್ತಾ ಇರೋದು ಮಾತ್ರ ಪಟ್ಟಭದ್ರ ಹಿತಾಸಕ್ತಿಯ ರಾಜಕಾರಣಿಗಳು. ಅವರು ಈ ಟಿಪ್ಪು ಜಯಂತಿಯ ಕುರಿತು ಆಡುವ ಮಾತುಗಳನ್ನು ಕೇಳ್ತಾ ಇದ್ರೆ ಯಾವ ಹೊಲಸಿಗಿಂತ ಕಡಿಮೆ ಇಲ್ಲ ಎನ್ನುವಂತೆ ಕೀಳು ಮಟ್ಟದಲ್ಲಿ ವಾದ, ವಾಗ್ವಾದ, ಆರೋಪ ಪ್ರತ್ಯಾರೋಪ ಮಾಡುತ್ತಾ ಜನರ ಮನಸ್ಸಲ್ಲೂ ಆತಂಕವನ್ನು ಸೃಷ್ಟಿಸಿ ವಿಕೃತ ಆನಂದ ಪಡೆಯುತ್ತಲೇ ಬರ್ತಾ ಇದ್ದಾರೆ. ಟಿಪ್ಪು ಜಯಂತಿ ಮಾಡುವುದು ತಪ್ಪು ಅಂತ ಅಲ್ಲದೆ ಇದ್ರು ಅದನ್ನ ರಾಜಕೀಯ ತಂತ್ರಗಾರಿಕೆಯಾಗಿ ಉಪಯೋಗಿಸಿಕೊಳ್ಳುತ್ತಿರುವುದು ಮಾತ್ರ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದುರಂತ. ಎಲ್ಲದಕ್ಕೂ ಒಂದು ಅಂತ್ಯ ಅನ್ನುವುದು ಇರಲೇಬೇಕು. ಆದರೆ ಕಳೆದ 3 ವರ್ಷಗಳಿಂದಲೂ ಇದೇ ರೀತಿಯ ಆಕ್ರೋಶ, ಹಿಂಸಾಚಾರಗಳು, ಪ್ರತಿಭಟನೆಗಳು ನಡೆಯುತ್ತಲೇ ಬಂದಿದೆ. ಆದ್ರೆ ಈ ಜಯಂತಿಗಳ ಮಧ್ಯೆ ರಾಜಕೀಯದ ಚದುರಂಗದಾಟದಲ್ಲಿ ತಮ್ಮ ಪಾನಮು ಮಾಡುವ ಮುಖಾಂತರ ಎಲ್ಲಾ ಪಕ್ಷದ ನಾಯಕರು ಜನರ ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡಿ ಜನರ ವೀಕ್ನೆಸ್ ನ ಚೆಕ್ಮೇಟ್ ಮಾಡಿ ಗೆದ್ದು ಬೀಗಿದ್ದಾರೆ. ಇದೇ ರೀತಿಯ ಸ್ವಾರ್ಥ ರಾಜಕೀಯ ಪರಂಪರೆ ಮುಂದುವರೆದ್ರೆ ಕರ್ನಾಟಕ ಎಲ್ಲಿ ಹೊತ್ತು ಉರಿಯುತ್ತದೆ ಎನ್ನುವ ಆತಂಕ ಮತ್ತು ಒಳಿತಿನ ಕುರಿತು ಚಿಂತಿಸುವ ಅದೆಷ್ಟು ಅಮಾಯಕರ ತಲೆಯಲ್ಲಿ ಚೇಲು ಬಿಟ್ಟ ಹಾಗೆ ಆಗಿರುವುದು ಮಾತ್ರ 100% ನಿಜ. ಇದೇ ರೀತಿ ಕೋಮುವಾದ, ಮತದ ಹೆಸರಲ್ಲಿ ರಾಜಕೀಯ, ವೋಟ್ ಬ್ಯಾಂಕ್, ಪಾಲಿಟಿಕ್ಸ್ ಇವೆಲ್ಲ ಮುಂದುವರೆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಇಂತಹ ವಿಷಯಗಳಿಗೆ ಇನ್ನು ಮುಂದೆಯೂ ಗಲಭೆ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದರಿಂದ ಸಾವು ನೋವುಗಳು ಸಂಭವಿಸಿದ್ರೆ ಯಾರು ಕೇಳುವವರು ಇಲ್ಲ. ಯಾಕೆ ಅಂದ್ರೆ ಅದು ಧರ್ಮದ ನಡುವೆ ನಡೆಯುವ ಹುಂಬ ಹೊಡೆದಾಟಕ್ಕೆ ಬಲಿಯಾಗೋದು ಮಾತ್ರ ಅಮಾಯಕರು. ಬೀದಿಗೆ ಬರುವುದು ಅಮಾಯಕರ ಕುಟುಂಬ.
ಜನಸಾಮಾನ್ಯರೇ, ಒಮ್ಮೆ ಮಗದೊಮ್ಮೆ ಯೋಚಿಸಿ. ಸರಿ ತಪ್ಪುಗಳ ತೂಕ ಹಾಕಬೇಕಾಗಿರುವುದು ಜನಸಾಮಾನ್ಯರೇ ಹೊರತು ಮತ್ತೆ ಇನ್ಯಾರೋ ಅಲ್ಲ. ಇದಕ್ಕೆ ಅಂತ್ಯವೇ ಇಲ್ವಾ ಎನ್ನುವ ಗೊಂದಲದ ಮಧ್ಯೆ ಕಾಡುವ ಇನ್ನೊಂದು ಸಂಗತಿ ಎಂದ್ರೆ ಇದೇ ರೀತಿ ಕೋಮುವಾದ, ಮತದ ಹೆಸರಲ್ಲಿ ರಾಜಕೀಯ, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಇವೆಲ್ಲ ಮುಂದುವರಿಯುತ್ತಾ ಹೋದರೆ ಇಂಥ ವಿಷಯಗಳಿಗೆ ಇನ್ನು ಮುಂದೆಯೂ ಗಲಭೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಾವು ನೋವುಗಳು ಸಂಭವಿಸಿದ್ರೆ ಯಾರು ಕೇಳುವವರು ಇಲ್ಲ. ಯಾಕೆ ಅಂದ್ರೆ ಅದು ಧರ್ಮದ ನಡುವೆ ನಡೆಯುವ ಹೊಡೆದಾಟ. ಈ ಹೊಡೆದಾಟದಲ್ಲಿ ಪ್ರಾಣವನ್ನ ಕಳೆದುಕೊಳ್ಳುವುದು ಮಾತ್ರ ಅಮಾಯಕರು. ಬೀದಿಗೆ ಬರುವುದು ಪ್ರಾಣ ಕಳೆದುಕೊಂಡ ಅಮಾಯಕರ ಕುಟುಂಬ. ಇಲ್ಲಿ ಸರಿತಪ್ಪುಗಳ ತೂಕ ಹಾಕಬೇಕಾಗಿರುವುದು ಜನಸಾಮಾನ್ಯರೇ ಹೊರತು ಮತ್ತೆ ಇನ್ಯಾರೂ ಅಲ್ಲ. ಎಸ್, ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.